ಕಿರ್ಲೋಸ್ಕರ್ನ ಆಯಿಲ್ ಅಂಡ್ ಎಂಜಿನ್ಸ್ ಉಡುಪಿಯ ಸೇವಾ ಸಂಸ್ಥೆ ನವೀಕೃತ ನೂತನ ಮಳಿಗೆಗೆ ಇಂದು ಸ್ಥಳಾಂತರಿಸಲಾಯಿತು. ಉಡುಪಿ ಅಂಬಲಪಾಡಿಯ ಕಾರ್ತಿಕ್ ಎಸ್ಟೇಟ್ಗೆ ಸ್ಥಳಾಂತರಗೊಂಡ ಸಂಸ್ಥೆಯನ್ನ ಪೂರ್ಣಪ್ರಜ್ಞಾ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಎಂ.ಆರ್. ಹೆಗಡೆ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಒಂದು ವಸ್ತು ಉತ್ತಮವಾಗಿರಬೇಕಾದರೆ ಅದರ ಗುಣಮಟ್ಟ ಒಳ್ಳೆಯದಿರಬೇಕು ಮತ್ತು ಮಾರಾಟವಾದ ಬಳಿಕ ಅದಕ್ಕೆ ಉತ್ತಮವಾದ ಸೇವೆ ಒದಗಿಸಬೇಕು. ಕಿರ್ಲೋಸ್ಕರ್ನಿಂದ ಉತ್ತಮ ವಸ್ತುಗಳು ದೊರೆತರೆ ಪ್ರಸಾದ್ ಪವರ್ ಇಂಜಿನಿಯರ್ಸ್ನಿಂದ ಉತ್ತಮವಾದ ಸೇವೆ ದೊರೆಯುತ್ತಾ ಇದೆ. ಕಳೆದ 20 ವರ್ಷಗಳಿಂದ ನಮಗೆ ಇದರ ಅನುಭವವಾಗಿದೆ ಎಂದು ನೂತನ ಸಂಸ್ಥೆಗೆ ಶುಭ ಹಾರೈಸಿದರು. ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಪುತ್ತೂರಿನಲ್ಲಿ ಸೇವೆಯ ಶಾಖೆಗಳನ್ನು ಹೊಂದಿರುವ ಈ ಸಂಸ್ಥೆ 11,000ಕ್ಕೂ ಹೆಚ್ಚು ಗ್ರಾಹಕರನ್ನ ಹೊಂದಿದೆ. 110 ನುರಿತ ನೌಕರರನ್ನ ಹೊಂದಿದ್ದು 2002ರಿಂದ ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ನೀಡುತ್ತಾ ಇದೆ. ಆಯಿಲ್ ಕೇರ್ನ ಆಗ ಕಿರ್ಲೋಸ್ಕರ್ ಅಂತಿತ್ತು ಬಹುಶಃ ನಾವು ಕೊಂಡುಕೊಳ್ಳುವಾಗ, ಹಾಗೂ ಪ್ರಸಾದ್ ಪವರ್ ಇಂಜಿನಿಯರ್ಸ್ನ ಸಂಪರ್ಕ ಅತ್ಯಂತ ಸುಮಧುರವಾಗಿತ್ತು. ಕಾರಣ ಇಷ್ಟೇ, ಯಾವುದೇ ಒಂದು ವಸ್ತು ನಿಜವಾಗಿ ತುಂಬ ಕಾಲ ಉಪಯೋಗಕ್ಕೆ ಬರಬೇಕಾದ್ರೆ 2 ಅಂಶಗಳು ಬಹಳ ಮಹತ್ವ. ಮೊದಲನೇದು, ಆ ವಸ್ತುವಿನ ಗುಣಮಟ್ಟ ಒಳ್ಳೆಯದಾಗಿರಬೇಕು. ನಾವು ಕೊಂಡಂತಹ ವಸ್ತುವಿನ ಗುಣಮಟ್ಟ ಒಳ್ಳೆಯದಾಗಿರಬೇಕು. ಅಷ್ಟೇ ಮಹತ್ವದ್ದು ಆ ವಸ್ತುವಿನ ಉಪಯೋಗದ ಹಂತದಲ್ಲಿ ದೊರೆಯುವಂತಹ ಸೇವೆ, ಅದಕ್ಕೆ ನಾವು ಆಫ್ಟರ್ ಸೇಲ್ ಸರ್ವಿಸ್ ಅಥವಾ ಕೇರ್ ಹೇಳ್ತೇವೆ. ಆ ಎರಡೂ ಸಹ ಅತ್ಯಂತ ಗರಿಷ್ಠ ಮಟ್ಟದ ಗುಣಮಟ್ಟವನ್ನು ಹೊಂದಿತ್ತು ಅನ್ನೋದಕ್ಕೆ ನಾನು ಪೂರ್ಣಪ್ರಜ್ಞಾ ಸಂಸ್ಥೆಗಳ ಪ್ರತಿನಿಧಿಯಾಗಿ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. 2005ರಲ್ಲಿ ನಾವು ನಮ್ಮ ಪೂರ್ಣಪ್ರಜ್ಞಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಿಗೆ ನಾನು ಫೌಂಡರ್, ಪ್ರೆಸಿಡೆಂಟ್ ಮತ್ತು ಪ್ರಿನ್ಸಿಪಾಲ್ ಆಗಿ ನೇಮಕ ಆದಾಗಲೇ 2005-6ನೇ ಇಸ್ವಿಯಲ್ಲಿ ನಾವು ಆಯಿಲ್ ಕೇರ್ ಅಂದರೆ ಕಿರ್ಲೋಸ್ಕರ್ ಕಂಪನಿಯ ಜನರೇಟರ್ನ ಕೊಂಡ್ವಿ. ಅಂದಿನಿಂದ ಇಂದಿನವರೆಗೆ ನಮ್ಗೆ ಯಾವುದೇ ಸಮಸ್ಯೆ ಬರಲಿಲ್ಲ. ಅದು 50 kVಯ ಜನರೇಟರ್ ಆಗಿತ್ತು. ಈಗ ನಾವು ಕೊಂಡದ್ದು ನಮ್ಮ ಕಾಲೇಜಿನ ಉಳಿದ ಕಾಲೇಜುಗಳಿಗೆ 62.5 kg ಬಹುಶಃ ನರುಣವರು ಅಲ್ವಾ, 62.5 kg KV. ಈಗ 50 kVಯ ಜನರೇಟರ್ನ ಕೊಂಡದ್ದು 2005-6ರಲ್ಲಿ. ನಮ್ಮ MBA ತರಗತಿಗಳು ಹೇಗೆ ಅಂದರೆ, ಮುಂಜಾನೆ ಸಾಮಾನ್ಯ 9 ಗಂಟೆಗೆ ಪ್ರಾರಂಭ ಆಗ್ತದೆ, 8 ಗಂಟೆಗೆ ಆಫೀಸ್ ಓಪನ್ ಆಗ್ತದೆ. ಸಂಜೆ 5 ಗಂಟೆವರೆಗೆ ಕ್ಲಾಸೇ ಉಂಟು ಮತ್ತು ಯೋಗ ಕ್ಲಾಸ್ ಉಂಟು. ಸಾಮಾನ್ಯ 7 ಗಂಟೆವರೆಗೆ, ಮುಂಜಾನೆ 8 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ತೆರೆದೇ ಇರ್ತದೆ. So now, as always, what I told is like, see now
establishing an outlet is an easy job. And developing that outlet also is an easy job. But expanding like to the length and breadth, it's something different because he should know the industry very well and how his population is getting increased and what is the demand from the customer. So these are the many things that, and he has to be very much closer to the customer as always. Like last Mangalore, because last outlet was Puttur. We never thought he will be thinking about Puttur an outlet. Only with a population of 500 customers, why you want to open an outlet in Puttur? ನಮ್ಮನ್ನು ಕಿರ್ಲೋಸ್ಕರ್ನವರೇ ಬ್ಯಾಂಗ್ಳೂರಿಂದ ಮತ್ತೆ ಚೆನ್ನೈಯಿಂದ ಬಂದು ಐಡೆಂಟಿಫಿಕೇಶನ್ ಮಾಡಿದ್ರು, ಇವರು ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿ. ನಾವು ಇನ್ನೂ ಅವಾಗ ಅಥರೈಸೇಷನ್ ಆಗಿರಲಿಲ್ಲ. ಅವ್ರು ಬಂದು ನಮ್ಮ ಗೋಡೌನ್ ನೋಡಿದ್ರು, ಸೇಲ್ ಕೌಂಟರ್ ನೋಡಿದ್ರು, ಓಕೆ ಒಂದೇ ಒಂದು ನಾನ್ ಜೆನ್ಯೂನ್ ಸ್ಪೇರ್ಸ್ ಇವರಲ್ಲಿ ಇಲ್ಲ, ಸೊ ಇವರಿಗೆ ಯಾಕೆ ಅಥರೈಸೇಷನ್ ಕೊಡಬಾರ್ದು ಅಂತೇಳಿ ಆಲೋಚನೆ ಮಾಡಿದ್ರು. ಅಂತ ಕಾಲಘಟ್ಟದಲ್ಲಿ ಇಲ್ಲಿ ಟವರ್ಗಳು ತುಂಬಾ ಇತ್ತು, ಅವರಿಗೆ ಸರ್ವಿಸ್ನ ಕೊರತೆ ಇತ್ತು. ಟವರ್ಸ್ ಅಂತ ಹೇಳಿದ್ರೆ ವಡಾಫೋನ್ ಇರ್ಬೋದು, ಏರ್ಟೆಲ್ ಇರ್ಬೋದು, ಅಥವಾ ಇನ್ನಿತರೆ ಸೆಲ್ಲರ್ ಫೋನ್ಸ್, ನೀವೇನು ಮೊಬೈಲಲ್ಲಿ ಮಾತಾಡಬೇಕಿದ್ರೆ ಸಿಗ್ನಲ್ ಬೇಕು, ಅದಕ್ಕಿರುವಂಥ ಸೆಲ್ಲರ್ ಟವರ್ಸ್, ಅದಕ್ಕೆ ಸರ್ವಿಸ್ನ ಅವಶ್ಯಕತೆ ಬಹಳ ಇತ್ತು. ಹಾಗೆ ಇಲ್ಲಿಯ ಕಸ್ಟಮರ್ಸ್ ಕೂಡ ಸರ್ವಿಸ್ನ ಕೊರತೆ ಇತ್ತು ಇಲ್ಲಿ ಇರುವಂಥ ಪ್ರದೇಶದಲ್ಲಿ, ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ. ಅಂಥ ಸಂದರ್ಭಕ್ಕೆ ನಮ್ಮ ಪ್ರಸಾದ್ ಪವರ್ ಇಂಜಿನಿಯರ್ಸ್ಗೆ ಅಥರೈಸೇಷನ್ ಕೊಟ್ಟರು.